ಕೋಟಿ ಚೆನ್ನಯ್ಯರ ಬಗ್ಗೆ ತನ್ನ ಹೇಳಿಕೆ ಮೂಲಕ ವಿವಾದಕ್ಕೆ ಕಾರಣರಾಗಿದ್ದ ಬಿಜೆಪಿ ಮುಖಂಡ ಜಗದೀಶ್ ಅಧಿಕಾರಿಯವರು ಕ್ಷಮೆಯಾಚನೆ ಮಾಡಿದ್ದಾರೆ. ಇವತ್ತು ಮೂಡಬಿದ್ರೆ ಸಮೀಪದ ಕೆಲ್ಲಪುತ್ತಿಗೆಯ ಪುರಾತನ ಶ್ರೀ ಕ್ಷೇತ್ರ ಭೂತರಾಜಗುಡ್ಡಿಯ ಶ್ರೀ ಧರ್ಮರಸು ದೈವ ಕುಕ್ಕಿನಂತಾಯ ಕೊಡಮಣಿತಾಯ ಬ್ರಹ್ಮಬೈದರ್ಕಳ ಗರಡಿಗೆ ಭೇಟಿ ನೀಡಿ ತಪ್ಪು ಕಾಣಿಕೆ ಸಲ್ಲಿಸಿ ದೇವರ ಮುಂದೆ ಕ್ಷಮೆಯಾಚನೆ ಮಾಡಿದರು. ತನ್ನ ಹೇಳಿಕೆಯಿಂದ ಬಿಲ್ಲವ ಸಮುದಾಯಕ್ಕೆ ನೋವಾಗಿದೆ. ಕಾಂಗ್ರೆಸ್ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಅವರು ಕೂಡ ಇದರಿಂದ ನೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಕ್ಷಮೆಯಾಚನೆ ಮಾಡ್ತಾ ಇದ್ದೇನೆ. ನನ್ನ ಮಾತಿನಿಂದ ಉಂಟಾದ ವಿವಾದಕ್ಕೆ ಕೋಟಿ ಚೆನ್ನಯ್ಯರ ಗರಡಿಯಲ್ಲಿಯೇ ಬಂದು ಕ್ಷಮೆಯಾಚಿಸಿ ತಪ್ಪು ಕಾಣಿಕೆ ಸಲ್ಲಿಸುವ ಮೂಲಕ ಎಲ್ಲಾ ವಿವಾದಗಳಿಗೆ ನಾನು ಇತಿಶ್ರೀ ಹಾಡಲು ನಿರ್ಧರಿಸಿದ್ದೇನೆ. ಇನ್ನು ಸದ್ಯದಲ್ಲೇ ಕಾಂಗ್ರೆಸ್ನ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಅವರ ನಿವಾಸಕ್ಕೆ ತೆರಳಿ ಅವರಲ್ಲೂ ಕ್ಷಮೆ ಯಾಚಿಸುತ್ತೇನೆ. ಜೊತೆಗೆ ಕುದ್ರೋಳಿ ಹಾಗೂ ಗಿಜ್ಜಗಿರಿ ಕ್ಷೇತ್ರಕ್ಕೂ ತೆರಳಿ ತಪ್ಪು ಕಾಣಿಕೆ ಸಲ್ಲಿಸಿ ಕ್ಷಮೆಯಾಚನೆ ಮಾಡುವುದಾಗಿ ಜಗದೀಶ್ ಅಧಿಕಾರಿ ಹೇಳಿದ್ದಾರೆ. ಪುರಾತನ ಕೆಲ್ಲಪುತ್ತಿಗೆದ ಎಂಗಲ ಮನೆತನಡು ನಡತೊಂದು ಬೈದನಂಚಿದನ ಅಂಚೆನೆ ಈ ಐವೇರು ಮಾಯಗಾರನ ನಡೆಕ್ ಬೈದೆ ಬ್ರಹ್ಮ ಬೈದೇರ್ಲೆಗ್ ಯಾನ್ ಮಲ್ದನ ತಪ್ಪು ಗಾತ್ರ ಯಾನ್ ಮಲ್ದನ ಪಾತಿರದ ತಪ್ಪು ಗಾತ್ರ ಜನಾರ್ದನ ಪೂಜಾರಿಗೆ ಮನಸ್ಸಿಗೆ ಬೇಜಾರಾತನ ವಿಚಾರಡು ಯಾನ್ ಆ ದೈವೋಲ ಹಿಡಿದು ಮಿತ್ತಿ ಏರ್ಲಜ್ಜಿ ಆ ದೈವೋಲ್ನ ಸ್ಥಾನ ಹೋಗಿ ಬರ್ತದು. ಕೋಟಿ ಚೆನ್ನಯ್ಯರಿಗೆ ಎನ್ನ ಕೈ ಕಾಣಿಕಿನ ಪಾಡ್ದೆ ಒಂದು ಪವಿತ್ರ ಜಾಗ ಅಂಚೆನೆ ಆ ದೈವೋಲ ಹಿಡ್ದು ದೇವರ ಹಿಡ್ದು ಮಿತ್ತು ಏರ್ಲಜ್ಜಿ ಅವತ್ತಂದೆ ನನ್ನ ತುಂಬದ ದಿನೊಟ್ಟು ಕೋಟಿ ಚೆನ್ನಯ್ಯರನ್ನ ಮೂಲ ಸ್ಥಾನಗಳ ಗೆಜ್ಜೆಗಿರಿಗಳ ಪೋದು ಗೋಕರ್ಣಾತೀಶ್ವರ ಟೆಂಪಲ್ಗಳ ದೇವಸ್ಥಾನಗಳ ಪೋದು ಏನು ಕೈ ಕಾಣಿಕೆ ಪಾಡ್ದು ಯಾನ್ ಮಲ್ದನಂಚಿಂದ ಪಾತೆರಡು ತಪ್ಪುನು ಮಾಪಿ ಮಲ್ಪೊಡೊಂದು ದೇವರೆಡ ನಟೊಂದು ಅಂಚೆನೆ ನಮ್ಮನ ಸಹೋದರ ಬಿಲ್ಲವ ಬಂಧುಲೆಗ್ ಮನಸ್ಸಿಗೆ ಬೇಜಾರಾದ ಆತನೇನು ಏನನ್ನು ಮನ್ನಿಸಾವಡೊಂದು ಪಂದು ಈ ಸಂದರ್ಭಡು ಈ ವಿಚಾರನು ಇಡೇಗೆ ಮುಗಿಪೋಡು ಇನ್ಪುನ ಎನ್ನ ಕಳಕಳಿದ ಮನವಿ. ಎನ್ನ ಮನತನಡು ಗ್ರಾಮದಲ್ಲ ಎಂಕಲ್ಲ ನಡುವುದು ಬೈದನಂಚಿತನ ರೀತಿ ರಿವಾಜದ ಪ್ರಕಾರ ಏನಡ್ದು ಬೋಡೊಂದತ್ತನ ತತ್ತದ ಅಂಡಲ ಬಾಯ್ದು ಬೈದನ ಪಾತೆರಗು ತಪ್ಪುನು ಮನ್ನನೆ ಮಲ್ಪೊಡೊಂದು ಬ್ರಹ್ಮ ಬೈದ್ಯರ್ಲೆಡ ಕೋಟಿ ಚೆನ್ನಯ್ಯಡ ಕೈ ಮುಗಿದು ನಟ್ಟೊಂಡೆ ನಾನು ಮಾಪ್ ಮಲ್ಪುಲೆ ಅಂಚನೆ ಬಿಲ್ಲವ ಬಾಂಧವರಿಗೆ ಸಹೋದರರಿಗೆ ಮನಸ್ಸಿಗೆ ಬೇಜಾರಾದಿತ್ತನ ಆ ವಿಚಾರ ಒಟ್ಲ ಎಲ್ಲ ಎಂಕಲ ಭಾರಿ ದುಃಖ ಒಂದುಂಡು ಏನನ್ನು ಖಂಡಿತವಾದ ನೀವು ಮಾಪ್ ಮಲ್ಪುವರೆಂಪುನ ತಪ್ಪುನು ಖಂಡಿತ ಒತ್ತೊಂದು ಕೆಲ್ಲ ಬುತ್ತಿಗೆ ಈ ಗರೋಡಿಡು ತುಂಬದ ದಿನುಟ್ಲ ಪೊರ್ಲುಡು ನಿಗಲ ಉತ್ಸವವಾದ ಮಾತೆರೆಗಳ ಬಲ್ಲಿವಾಡವರಿಗೆ ನಿಗಲ ಪ್ರಸಾದನು ಅಂಚೆನೆ ಉದ್ಧಾರ ಆಪಿಲೆಕ ಈಗಲೇ ಬೈದನಿಂಚಿತನ ಅಪವಾದನು ಅಪಪ್ರಚಾರವನ್ನು ದೂರಕರಿಸಾಲೆ ಎಂಪುನ ಎನ್ನ ಪ್ರಾರ್ಥನೆಯನ್ನು ಸಲ್ಲೇಖ ಮಾಡ್ತೊಂದು